ಸೋಲ್ಮೇಲು ನಮ್ಮ ಕುಡ್ಲ ತುಳುವಾರ್ತೆಲು ಪ್ರತಿಷ್ಠಾಪಕ ಬ್ರಹ್ಮಕಲಶದ ಗೌಜಿಡಿಪ್ಪುನ ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನಗೂ ಸೋಮವಾರ ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ್ದು ಗಂಗಾ ತೀರ್ಥ ಕನತ್ತೇರು ಫೆಬ್ರವರಿ 14 ಒಂದಿನ ಹರಿದ್ವಾರದ್ದು ಕನತ್ತಿತ್ತಂಡೆ ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನ ಪ್ರತಿಷ್ಠಾಪಕ ಬ್ರಹ್ಮಕಲಶದ ಗೌಜಿಡಿತ್ತಿದ್ದು 7ನೇ ದಿನ ಸೋಮವಾರ ಕೊರಂಗ್ರಪಾಡಿ ರಾಘವೇಂದ್ರ ತಂತ್ರಿನ ಮಾರ್ಗದರ್ಶನಡು ಪ್ರಧಾನ ತಂತ್ರಿ ಕೊರಂಗ್ರಪಾಡಿ ಜ್ಯೋತಿಷ್ಯ ವಿದ್ವಾನ್ ಕುಮಾರಗುರು ತಂತ್ರಿ ಬೊಕ ಪ್ರಧಾನ ಪೂಜ್ಯ ಮಲ್ಪನ ಶ್ರೀನಿವಾಸ ತಂತ್ರಿಲಿನ ಪೌರೋಹಿತ್ಯುಡು ಧಾರ್ಮಿಕ ಕಾರ್ಯಗಳು ನಡೆತಂದು ನೂತೆನ್ಮಕಾಯ ಗಣಪತಿಯಾಗ ಲಕ್ಷ್ಮೀ ಸಹಸ್ರನಾಮಯಾಗ ಶ್ರೀ ಮಹಾರುದ್ರಯಾಗ ಶ್ರೀ ರೂಪಚಂಡಿಯಾಗ ಇಂಚ ಧಾರ್ಮಿಕ ಬೇತೆ ಬೇತೆ ಕಾರ್ಯಗಳು ನಡಪಾಯರು ಉಚ್ಚಂಗಿ ದೇವಿ ಬೊಕ್ಕ ಮಾರಿಯಮ್ಮನ ಅಭಿಷೇಕಗೂ ಹರಿದ್ವಾರೊಡದು ಫೆಬ್ರವರಿ 14 ಕುಮಾರಗುರು ತಂತ್ರಿಯರ್ನ ದುಂಬಾಳ್ತಿಡು ಒರಂಬ ಜನ ಒರಂಬ ಕಲಶಲೆಡು ಗಂಗಾ ತೀರ್ಥ ಕನತದು ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನಡು ದಿದಿತ್ತದು ಐನು ಪೂರ್ಣ ಕುಂಭ ಮೆರವಣಿಗೆಡು ಕ್ಷೇತ್ರ ಕನತೇರು ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಕೆ ಪ್ರಕಾಶ್ ಶೆಟ್ಟಿ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ ರತ್ನಾಕರ ಶೆಟ್ಟಿ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಕಾಪು ದಿವಾಕರ ಶೆಟ್ಟಿ ಯೋಗೀಶ್ ವಿ ಶೆಟ್ಟಿ ಮಾಧವ ಆರ್ ಪಾಲನ್ ರಮೇಶ್ ಹೆಗ್ಡೆ ಕಲ್ಯ ರವಿಕಿರಣ್ ಗೀತಾಂಜಲಿ ಸುವರ್ಣ ಇಂಚ ಅಭಿವೃದ್ಧಿ ಸಮಿತಿ ಸೇರಿದು ಬೇತೆ ಬೇತೆ ಸಮಿತಿನ ಪದಾಧಿಕಾರಿಗಳು ಸದಸ್ಯರು ಗಂಗಾತೀರ್ಥದ ಮೆರವಣಿಗೆಡಿತ್ತೇರು ಉಚ್ಚಂಗಿ ದೇವಿಗೆ ಅಂಗಾರೆ ಮಾರಿಯಮ್ಮಗ ಬುಧಾರ ಬ್ರಹ್ಮಕಲಶದ ಅಭಿಷೇಕ ನಡೆತಂದುಂಡು ಬ್ರಹ್ಮಕಲಶದ ಕಲಶ ಸೇವೆ ಬರ್ಪಣಿಸಿನ ಮೈಸೂರದ ಕುವೆಂಪು ನಗರಡು ಪ್ರಧಾನ ಆಫೀಸ್ ಉಪನ ಕುಬೇರ ಮಿತ್ರ ನಿಧಿ ಲಿಮಿಟೆಡ್ ಸಂಸ್ಥೆದ ಕುಡ್ಲ ಶಾಖೆ ಕುಡ್ಲದ ಬಲ್ಲಾಲ್ ಭಾಗದ ಲಾಲ್ಬಾಗ್ ಕಾಂಪ್ಲೆಕ್ಸ್ ಶುರುವಾತಂದೆ ಕುಡ್ಲದ ಲಾಲ್ಬಾಗ್ ಕಾಂಪ್ಲೆಕ್ಸ್ದ 2ನೇ ಮಾಳಿಗೆಡು ಕುಬೇರ ಮಿತ್ರ ನಿಧಿ ಲಿಮಿಟೆಡ್ ಸಂಸ್ಥೆದ ಕುಡ್ಲ ಶಾಖೆ ಉದಿಪನಾತಂಡು ಮೈಸೂರದ ಕುವೆಂಪು ನಗರಡು ಪ್ರಧಾನ ಆಫೀಸ್ ಉಪನ ಕುಬೇರ ಮಿತ್ರ ನಿಧಿ ಲಿಮಿಟೆಡ್ ಸಂಸ್ಥೆ ಒಂಜಿ ಅರೆಕಾಲಿಕ ಬ್ಯಾಂಕ್ ಆದಿತ್ತದು ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ವ್ಯವಹಾರ ಮಂತ್ರಾಲಯದಡಿ ರಿಜಿಸ್ಟರ್ ಆದ RBI ಮಾರ್ಗಸೂಚಿದಡಿ ಕಾರ್ಯ ಮಲ್ತದುಂಡು ಮೈಸೂರು ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 14 ಶಾಖೆಲು ಇತ್ತಿದ್ದು 200 ಹೆಚ್ಚ ಕೆಲಸದಕ್ಲು ಉಳ್ಳೇರು 28,000 ಹೆಚ್ಚ ಗಿರಾಕಿಲು ಉಳ್ಳೇರು ಎಲ್ಲಿಯ ಉದ್ಯಮಲಿನ ವ್ಯವಹಾರ ಉಮೇದುಗಾದ ಕಮ್ಮಿ ಬಡ್ಡಿ ಬಿಲೆಟ್ ದಿನನಿತ್ಯದ ಸಾಲ ಬೊಕ್ಕ ಬೇರೆ ಸಾಲ ಕೊರೊಂದುಂಡು ಗಿರಾಕಿಲೆಗ್ ಬೇತೆ ಬೇತೆ ಒರಿಪಾವು ಯೋಜನೆಯನ್ನು ಜಾರಿ ಮಲ್ತದಂಡು ಎಲ್ಲಿಯ ಬೇರೆದಕ್ಲಿಗೆ 25 ಕೋಟಿ ರೂಪಾಯಿ ಹೆಚ್ಚ ಸಾಲ ಕೊಡ್ತುಂಡು ಪಣವು ವರ್ಷೋಡು 92 ಕೋಟಿ ರೂಪಾಯಿ ವ್ಯವಹಾರ ನಡಪಾದನು ಗ್ರಾಮೀಣ ಪಣವು ವ್ಯವಸ್ಥೆಗೆ ಉಮೇದು ಕುರಿಯರೆ ಬ್ಯಾಂಕಿಂಗ್ ಸೇವೆಡ್ದು ಮೋಸ ಪೋಯಿನಕ್ಲೆಗಾದು ಡೋರ್ ಸ್ಟೆಪ್ ಸರ್ವಿಸ್ ಕೊರದು ಗಿರಾಕಿ ದೋಸ್ತಿಯಾದ ಸೇವೆ ಸಂದಾವನುಂಡು ಕುಡ್ಲದ ಶಾಸಕರು ವೇದವ್ಯಾಸ್ ಕಾಮತ್ ಬೊಕ್ಕ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಪಣವದ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಕುಬೇರ ಮಿತ್ರ ನಿಧಿ ಲಿಮಿಟೆಡ್ ಶಾಖೆಯನ್ನು ಉದಿಪನ ಮಲ್ತದು ಎಡ್ಡೆ ಬಯಕೆರು ವೇದವ್ಯಾಸ್ ಕಾಮತ್ ಪಾತಿರ್ದು ಕುಬೇರ ನಿಧಿ ಸಂಸ್ಥೆ ಬಡವೇ ಸೇರಿದು ಪಣವದ ಕಷ್ಟಡುಪ್ಪನ ಏರೇ ಗಿರಾಕಿ ಬತ್ತಂಡಲ ಅಕ್ಲಿಗೆ ಸಹಾಯ ಆದ ತೃಪ್ತಿ ಮಲ್ಪಡು ಬಜಿ ಲಾಭದ ದಿಟ್ಟಿನ ದೀವನಡೆ ಸಾಲ ಕುರುಪುನ ಪೊರ್ತುಡು ದಾಖಲೆಗಾದ ಬಲಿ ಬರ್ಪಾವಡೆ ಸಾಲ ಕೊರಿಯರ ಸಾಧ್ಯ ಆಯ್ಜಿಂದ ಅಪಗನೆ ತೆರಿಪಾದ ಬುಡ್ಲೆಂದು ಸಲಹೆ ಕೊಡ್ತೇರು ಮಲ್ಲಬಿನ್ನೀರ್ ಕುಬೇರ ಮಿತ್ರ ಸಮೂಹ ಸಂಸ್ಥೆದ ವ್ಯವಸ್ಥಾಪಕ ನಿರ್ದೇಶಕರು ವಿಜಯ್ ಕುಮಾರ್ ಪಾತಿರ್ದು ಒಂದು ಸಂಸ್ಥೆದ 14ನೇ ಬೊಕ್ಕ ದಕ್ಷಿಣ ಕನ್ನಡದ 7ನೇ ಶಾಖೆ ರೀಜನಲ್ ಆಫೀಸ್ನ ಮುಲ್ಪ ಶುರು ಮಲ್ತದಂಡು 2020 ಶುರು ಆಯ್ನ ಸಂಸ್ಥೆ ಬಜಿ 5 ವರ್ಷೊಡೆ 14 ಶಾಖೆಯನ್ನು ಶುರು ಮಲ್ತನ ಹಂತಗು ಬುಲೆದಂಡು ಮಾತಾರಿಸಿದ ಬ್ಯಾಂಕ್ದ ವಹಿವಾಟಲೇನು ಒಂದು ನಡಪಾವೊಂದುಂಡು ಪಂಡೇರು ಕಾರ್ಯಕ್ರಮಟು ಪುರಾಲ್ ಮಡುಕೂಡಿದ ರೇಖಿ ಗುರು ವಿಜಯ ಸುವರ್ಣ ವಿಶೇಷ ಲೆಪ್ಪುದಾರಾದ ಪಾಲ್ದೆತೊಂಡೇರು ಯುವ ಉದ್ಯಮಿ ರಾಜೇಶ್ ಬಿನ್ನೆರಾದಿತ್ತೇರು ಕುಬೇರ ಮಿತ್ರ ನಿಧಿ ಲಿಮಿಟೆಡ್ದ ನಿರ್ದೇಶಕರು ಶಿವಣ್ಣ LS DGM ಶಿವಕುಮಾರ್ ಸ್ವಾಮಿ S AGM ವೀರೇಶ್ ಅಲಂಗಾರ್ ಪೂವಪ್ಪ BH ಸಂತೋಷ್ ಕುಮಾರ್ ಕೆ ರಂಜಿತ್ ಕುಮಾರ್ ಬಿ ಪಾಲ್ದೆತೊಂಡೇರು ಪ್ರಾರಂಭದ ರೀತಿಯಲ್ಲಿ ಬ್ಯಾಂಕನ್ನು ಪ್ರಾರಂಭ ಮಾಡುವಂಥ ಉದ್ದೇಶ ಮತ್ತು ಬ್ಯಾಂಕ್ ಬೆಳೀತಾ ಹೋಗುವಾಗ ನಾವು ಇರುವಂಥ ಅಧಿಕಾರಿ ವರ್ಗದವರಿಗೆ ಒಂದು ರೀತಿಯ ಟಾರ್ಗೆಟ್ ರೀತಿಯಲ್ಲಿ ಕೊಟ್ಟುಕೊಂಡು ಕೇವಲ ಬ್ಯಾಂಕ್ ಅಭಿವೃದ್ಧಿ ಆಗಬೇಕು ಅಂತ ಹೇಳೋದಕ್ಕೆ ನಂಬಿಕೆ ಹೋಗ್ತೇವೆ.
ಪ್ರಾರಂಭದಲ್ಲಿ ಹಲವಾರು ವ್ಯಕ್ತಿಗಳ ಕಷ್ಟದಲ್ಲಿ ಭಾಗವಹಿಸಬೇಕು, ಅವರಿಗೆ ಕಷ್ಟದಲ್ಲಿ ಕಣ್ಣೀರು ಒರೆಸಬೇಕಾದಂಥ ಜವಾಬ್ದಾರಿ ಬ್ಯಾಂಕಿಗೆ ಕೂಡ ಇತ್ತು. ಹಾಗಾಗಿ ನಾನು ಇಷ್ಟೇ ಕೇಳೋದು, ನಿಮ್ಮ ಹತ್ರ ಸಾವಿರಾರು ಗ್ರಾಹಕರು ಬರ್ತಾರೆ. ನಿಮ್ಮ ಸಾವಿರಾರು ಗ್ರಾಹಕರುಗಳು ಹೊಸತಾಗಿ ಗ್ರಾಹಕರು ಆಗಲಿಕ್ಕೆ ಬರ್ತಾರೆ, ಇಲ್ಲ ಹಳೆಯ ಗ್ರಾಹಕರು ಬರ್ತಾರೆ. ಭಾರತದಲ್ಲಿ ಮಾತ್ರ ಒಂದು ವ್ಯತ್ಯಾಸಗಳು, ಬ್ಯಾಂಕ್ಗಳು ಬದುಕಿ ಉಳಿದಿದ್ದಾವೆ. ಯಾಕೆ? ನೀವು ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶಗಳಲ್ಲಿ ಹೋಲಿಕೆ ಮಾಡಿದರೆ ಭಾರತ ಬ್ಯಾಂಕ್ಗಳಲ್ಲಿ ಭಾಳ ಶಕ್ತಿಯುತವಾಗಿದೆ. ಅದರಿಂದ ಭಾರತದ ಆರ್ಥಿಕ ವ್ಯವಸ್ಥೆ GDP ಬಹಳಷ್ಟು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಶಕ್ತಿಯುತವಾಗಿ ಬೆಳೆಯಕ್ಕೆ ಕಾರಣ ಆಗಿದೆ. ಇವತ್ತು ನಾವು ಮಂಗಳೂರಲ್ಲಿ ಬಳ್ಳಾಲ್ ಕಾಂಪ್ಲೆಕ್ಸ್ ಹತ್ರ ನಾವು ನಮ್ಮ 14ನೇ ಶಾಖೆ ಕುಬೇರ ಮಿತ್ರದ 14ನೇ ಶಾಖೆಯನ್ನು ಇಲ್ಲಿ ಇವತ್ತು ಓಪನಿಂಗ್ ಮಾಡ್ತಾ ಇದ್ದೀವಿ. ಇದು ದಕ್ಷಿಣ ಕನ್ನಡದಲ್ಲಿ 7ನೇ ಬ್ರ್ಯಾಂಚ್ ಆಗಿ ವರ್ಕ್ ಆಗುತ್ತೆ, ಪ್ಲಸ್ ರೀಜನಲ್ ಆಫೀಸ್ ಆಗಿ ವರ್ಕ್ ಆಗುತ್ತೆ. ನಮ್ಮ ಮೇನ್ ಆಫೀಸ್ ಇರೋದೊಂದು ಮೈಸೂರಿನ ಕುವೆಂಪು ನಗರಲ್ಲಿ ಮೇನ್ ಹೆಡ್ ಆಫೀಸ್ ಇರೋದು. ಸತತವಾಗಿ 2020ರಲ್ಲಿ ಶುರುವಾಗಿರೋಂಥ ನಮ್ಮ ಕಂಪ್ನಿ ಈಗ ಕೇವಲ 4.5 ವರ್ಷದಲ್ಲಿ 14ನೇ ಬ್ರ್ಯಾಂಚ್ ಆಗಿ ಪ್ಲಸ್ 30,000ಕ್ಕೂ ಅಧಿಕ ಷೇರುದಾರರು ಅಥವಾ ಕಸ್ಟಮರ್ ಬೇಸ್ ಹೊಂದಿರೋಂಥ ಕಂಪನಿಯಾಗಿದೆ. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯಾಂಕಿನ ವಹಿವಾಟುಗಳು ಅಂದರೆ SB ಅಕೌಂಟ್ ಆಗ್ಬೋದು, RD ಅಕೌಂಟ್ ಆಗ್ಬೋದು, FD ಆಗ್ಬೋದು, ದಿನನಿತ್ಯದ ಲೋನ್ಗಳಾಗ್ಬೋದು, ಪರ್ಸ್ನಲ್ ಲೋನ್ ಆಗ್ಬೋದು, ಗೋಲ್ಡ್ ಲೋನ್ ಆಗ್ಬೋದು, ಈ ಥರ ವ್ಯವಸ್ಥೆಗಳನ್ನು ಕೊಟ್ಟು ನಾವು ಈ ಬ್ಯಾಂಕ್ನ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಮನಸ್ಸು ಎಡ್ಡು ಚಿಂತನೆಲು ಬರೋಡುಂದಾಂಡ ರುದ್ರದೇವರಿನ ನಂಬುನ ಅಗತ್ಯ ಅಂದು ಒಡಿಪು ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಪಂತೇರು. ಬೆದ್ರದ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನಡು ಐತರ ಧಾರ್ಮಿಕ ಸಭೆಟಾರ ಆಶೀರ್ವಚನ ಕೊರಿಯರು. ಮುಲ್ಕಿ ಬೆದ್ರ ತಾಲೂಕದ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಗಳು ನಡೆದುನಿಂತಿದೆ. ಐತರ ಆಟಣೆ ಅಂದಿನ ಧಾರ್ಮಿಕ ಸಭೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಗುರ್ಕಾರ್ಮಿಡು ಒಡಿಪು ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಬುಕ್ಕ ಗುರುಪುರದ ಶ್ರೀ ರುದ್ರಮುನಿ ಮಹಾಸ್ವಾಮೀಜಿ ಉದೀಪನ ಮಲ್ತೇರು. ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಬುಕ್ಕ ಅನುವಂಶಿಕ ಆಡಳಿತ ಮುಕ್ತೇಸರರು ಕುಲದೀಪ್ ಎಂ ಸ್ವಾಮೀಜಿ ಬೊಕ್ಕ ಬಿನ್ನಿರೆಗೆ ಮರ್ಯಾದೆ ಸಂದಾಯಿತ ಮಲ್ತೇರು. ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು ನಮ್ಮ ಮನಸ್ಸು ಎಡ್ಡು ಚಿಂತನೆಲು ಬರೋಡು ಪಂಡದಾಂಡ ರುದ್ರದೇವರನ ಸ್ಮರಣೆ ಎಡ್ಡೆ ಪಾತೆರ ಬರೋಡು ಪಂಡದಾಂಡ ಉಮಾದೇವಿನ ಸ್ಮರಣೆ ಅಗತ್ಯ ಅಂತ ಪಂಡೇರು. ರುದ್ರಮುನಿ ಮಹಾಸ್ವಾಮೀಜಿ ಆಶೀರ್ವಚನ ಕೊರಿಯರು. ಜ್ಯೋತಿಷಿ ಕೋಡಿಮಜರ್ ಅನಂತ ಪದ್ಮನಾಭ ಉಪಾಧ್ಯಾಯರು ಧಾರ್ಮಿಕ ಉಪನ್ಯಾಸ ಕೊರಿಯರು. ಧರ್ಮಸ್ಥಳ ಸುರೇಂದ್ರ ಕುಮಾರ್ ಗುರ್ಕಾರ್ಮಿದ ಪಾತೆರ ಪಂಡೇರು. ದುಂಬುದ ಮುಖ್ಯಮಂತ್ರಿ ಕಬಿ ಸಾಹಿತಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಕಟೀಲ್ ಲಕ್ಷ್ಮೀನಾರಾಯಣ ಆಸರಣ್ಣ, ಡಾಕ್ಟರ್ ಪದ್ಮನಾಭ ಉಡುಪ, ಅನಿತ ಸುರೇಂದ್ರ ಕುಮಾರ್, ದುಂಬುದ ಮಂತ್ರಿ ಅಭಯಚಂದ್ರ ಜೈನ್, ಶರಾವು ರಾಘವೇಂದ್ರ ಶಾಸ್ತ್ರಿ, ಪುತ್ತಿಗೆ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ರಾಧ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬಿನ್ನೆರಾದಿತ್ತೇರು. ಡಾಕ್ಟರ್ ಧನಂಜಯ ಕುಂಬ್ಳೆ ಕಾರ್ಯಕ್ರಮ ಸುಧಾರ್ತೀರು. ಆ ರುದ್ರದೇವರು ಮತ್ತು ಉಮಾದೇವಿಯರ ಪರಸ್ಪರ ಅನ್ಯೋನ್ಯತೆಯನ್ನು ಚಿಂತನೆ ಮಾಡಬೇಕು. ವಾಗಿನ ಅಭಿಮಾನಿಯಾದಂತಹ ಆ ಉಮಾದೇವಿ, ಮನೋಭಿಮಾನಿ ರುದ್ರದೇವರು, ಆ ಪರಸ್ಪರ ದಂಪತಿಗಳು ಚೆನ್ನಾಗಿದ್ದಾರೆ ಅಂತ ಚಿಂತನೆ ಮಾಡಿದರೆ ಸಾಕು, ನಮ್ಮ ಮನಸ್ಸು ನಮ್ಮ ಮಾತು ಅನ್ಯೋನ್ಯವಾಗಿರುತ್ತೆ. ಆವಾಗ ನಮ್ಮ ಜೀವನದಲ್ಲಿ ನಾವು ಎತ್ತರಕ್ಕೆ ಹೋಗಲು ಸಾಧ್ಯ. ಈ ಶಾಸ್ತ್ರ ಅಥವಾ ಸಂಪ್ರದಾಯ ಅಥವಾ ನಮ್ಮ ಪದ್ಧತಿ, ಈ ಧಾರ್ಮಿಕ ನಡವಳಿಕೆ ಇದೆಲ್ಲ ಯಾಕೆ ಹೇಳಿದ್ರೆ ಸಚ್ಚಾರಿತ್ರೆಯನ್ನು ರೂಢಿಸಿಕೊಂಡು ಹೋಲಿಕೆ ಇರುವಂಥದ್ದು. ನಮ್ಮ ಜೀವನವನ್ನು ಹಸನಾಗಿ ಮಾಡಿಕೊಂಡು ಜೀವನದಲ್ಲಿ ಸುಖ ಶಾಂತಿ ಸಿಕ್ಕಿ ತನ್ಮೂಲಕ ನಮ್ಮಲ್ಲಿ ಶಿಸ್ತಿನ ಪಾಠವನ್ನು ಧಾರ್ಮಿಕತೆ ಕಲಿಸ್ತದೆ ಅಂತ ನಮ್ಮ ಹಿರಿಯರು ಹೇಳುವಂಥದ್ದು. ರಥೋತ್ಸವ ಆಗುವಾಗ ಎಲ್ಲರೂ ಹೇಳೋದೇನು ಅಂತ ಹೇಳಿದ್ರೆ ನಾನೇ ರಥ ಹೇಳಿದೆ ಅಂತ. ಆದರೆ ಭಗವಂತ ಹೇಳೋದು ನಾನು ಹೋಗೋದು ಇವರು ಬರೀ ಅದನ್ನು ಹಗ್ಗ ಇಟ್ಕೊಂಡಿದ್ದು ಅಂತ ಹೇಳಿ. ಹಾಗಾಗಿ ಭಗವಂತನ ಕೃಪೆ ಇದ್ದು ಭಕ್ತಿದ ಕಾರ್ಯಕ್ರಮ ಆತಂದ್ರೆ ಶಕ್ತಿದ ಕಾರ್ಯಕ್ರಮ ಆಯ್ತು, ಯುಕ್ತಿದ ಕಾರ್ಯಕ್ರಮ ಅಲ್ಲ. ಅದಾಂಡ ಓಲ ಶಾಕ್ ಇಜ್ಜನ್ನೆ ಮಲ್ಪಡ ಮಾತ್ರ ಪಜ್ಜನ ಸೇರಿದ ಬೇಲೆ ಮಲ್ದರೆ ಇದಕ್ಕೆ ಮಾತ್ರ ದೇವೇರು ಎಡ್ಡೆ ಮಲ್ಪಡ ಪಂಡದು. ಕುಡ್ಲ ತಾಲೂಕು ಗಂಜಿಮಠ ಮುಗುರ್ದ ನಾರಾಳ ಕಲಾವರ್ಧಕ ಯುವಕ ಮಂಡಲ ಸಂಕೇಶದ ಬಂಗಾರ ಪರ್ಬದ ಕಟ್ಟೋಣ ಉದೀಪನಲೇಸು ಆಯ್ತಾರ ನಡತಂಡು. ಮಂಡಲದ ಹಿರಿಯ ಸದಸ್ಯರು ರಘುನಾಥ ಸಾಮಾನಿ ಕಟ್ಟೋಣ ಉದೀಪನ ಮಲ್ತೇರು. ಕುಡ್ಲ ತಾಲೂಕು ಗಂಜಿಮಠ ಕೈತಲ್ದ ಮೊಗರು ನಾರಾಳ ಕಲಾವರ್ಧಕ ಯುವಕ ಮಂಡಲ ಸಂಕೇಶ ಹೊಂದಿತ 5ನೇ ವರ್ಷದ ಬಂಗಾರ ಪರ್ಬದಲ್ಲಿ ಕೊಡು ಹೊಸ ಕಟ್ಟೋಣ ಕಟ್ಟದಿತ್ತದು ಐತ ಉದೀಪನಲೇಸು ಐತಾರ ನಡತಂಡು. ಕಲಾವರ್ಧಕ ಯುವಕ ಮಂಡಲದ ಹಿರಿಯ ಸದಸ್ಯರು ಉದ್ಯಮಿ ರಘುನಾಥ ಸಾಮಾನಿ ಕಟ್ಟೋಣ ಉದೀಪನ ಮಲ್ತೇರು. ಉದ್ಯಮಿ ಹರಿರಾವ್ ಕೈಕಂಬ ತುಡರಬುಳ್ಳು ಪೊತ್ತಾಯರು ಸುವರ್ಣ ಮಹೋತ್ಸವ ಸಮಿತಿ ಗುರ್ಕಾರ್ಯರು ಚಂದ್ರಹಾಸ ಶೆಟ್ಟಿ ನಾರಾಳ ಮಾತೆರೆಲ್ಲ ಎದುಕೊಂಡಿರು. ಮಲ್ಲಬಿನ್ನೇರು ತಾಲೂಕು ಪಂಚಾಯತ್ ಕಾರ್ಯತೂವನ್ನ ಅಧಿಕಾರಿ ಮಹೇಶ್ ಕುಮಾರ್ ಹೊಳ್ಳ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಯೋಜನಾಧಿಕಾರಿ
ಗಿರೀಶ್ ಕುಮಾರ್ ಪಾತಿರ್ದು ಎಡ್ಡೆಪ್ಪು ಬಯಕೇರು. ಕುಡ್ಲದ ಉದ್ಯಮಿ ಗಣೇಶ್ ಭಟ್ ಗುರುಕಾರ್ಮೆ ವಹಿಸಿದಿತ್ತೇರು. ಕುಡ್ಲದ ಶಾರದಾ ವಿದ್ಯಾಲಯ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲರು ಪ್ರಕಾಶ್ ನಾಯಕ್ ಕಾರ್ಯಕ್ರಮ ಉದ್ದೇಶಿಸಿದ್ದು ಪಾತೇರಿರು. 10 ಬೊಕ್ಕ 12ನೇ ಕ್ಲಾಸ್ ಬರವು ಕಲ್ಪನಾ ಸಾಧಕರು ಸೇರಿದು ಬೇತೆ ಬೇತೆ ಕ್ಷೇತ್ರೊಳಗೆ ಸಾಧನೆ ಮಲ್ತಿನ 7 ವಿದ್ಯಾರ್ಥಿಗಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಉದ್ಯಮಿ ಕರುಣಾಕರ ಶೆಟ್ಟಿ ತರೋಲಿ, ರಾಮಪ್ಪ ಆಚಾರ್ಯ ಸಂಕೇಶ, ದುಂಬುದ ಬ್ಯಾಂಕ್ ಮ್ಯಾನೇಜರ್ ಗುರುರಾಜ್ ಭಟ್ ನಾರಾಳ, ಜಯಾನಂದ ನಾಯ್ಕ್, ಉದ್ಯಮಿ ಶ್ರುತಂಜನ್ ಜೈನ್, ತಾಲೂಕು ಪಂಚಾಯತ್ ದುಂಬುದ ಸದಸ್ಯರು ಗಣೇಶ್ ಕೋಟ್ಯನ್ ಪಾಲ್ದೆತೊಂಡಿರು. ಹೇಮಂತ ಶೆಟ್ಟಿ ಸೊಲ್ಮೆ ಸಂದಾಯರು, ರಮೇಶ್ ಆಚಾರ್ಯ ನಾರಾಳ ಬೊಕ್ಕ ಶಿವರಾಜ ನಾರಾಳ ಕಾರ್ಯಕ್ರಮ ಸುಧಾರ್ತಿರು. ಸಂಘಗಳು ಬಲವರ್ಧನೆ ಆದರೆ ಆ ಜಾಗದ ಯುವಕರಿಗೆ ಸರಿಯಾದ ಮಾರ್ಗದರ್ಶನ ನೀಡುವಂಥದ್ದು, ಆ ಮಾರ್ಗದರ್ಶನ ನೀಡುವಂತಹ ಕೈಂಕರ್ಯದಲ್ಲಿ ಹೆಚ್ಚಿನ ಸಾಧನೆ ಮಾಡಿದ್ದಾರೆ ಎಂಬಂಥದ್ದು ಇವತ್ತಿನ ಸಭೆಯಲ್ಲಿ ಗೊತ್ತಾಗ್ತದೆ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೊತ್ತಾಗ್ತಾ ಇದೆ. ಕಟ್ಟಡ ನೀವು ಎಂಚ ನಿರ್ಮಾಣ ಮಾಡ್ತಾರ ನನ್ನ ದುಂಬುದ ಪೀಳಿಗೆಗಳ ಸಮಾಜ ಮುಖ್ಯನ ಕಾರ್ಯಕ್ರಮಗಳಿಪ್ಪು ಸಮಾಜ ಮುಖ್ಯನ ಸಂದರ್ಭಗಳಿಗೊಂದು ಉಪಯೋಗ ವ್ಯವಸ್ಥೆ ಲಾವಾಡು ಒಂದೆಟ್ಟು ಹಿರಿಯ ಕಿರಿಯ ಸದಸ್ಯರು ದಾದ ಶ್ರಮ ವಹಿಸದೆ ನಿಗಲ ಕಷ್ಟ ಬರ್ತದೊಂದೇನು ಬೆಳೆಪದ ಬರ್ತಾರ ಒಂದು ಸುವರ್ಣ ಮಹೋತ್ಸವದು ವಜ್ರ ಮಹೋತ್ಸವದ ಶತಮಾನೋತ್ಸವ ಆಚರಿಸೋಡು ಪಂಪಣಿ ಅಭಿಲಾಷೆಯನ್ನ ನಿಗಲ ಎದುರೇನು ವ್ಯಕ್ತಪಡಿಸೋದು ಬಹಳ ಸಂತೋಷ ಪಡೆಯೋದಿಲ್ಲ. ಅಪ್ಪೆಲ್ಲೆಗ್ ಈ ಸಮಾಜ ಇಲ್ಲಲ್ದಕ್ಲಿನ ತಿದ್ದುನ ಶಕ್ತಿ ಉಂಡು ಶ್ರೀರಾಮಕ್ಷೇತ್ರ ಕನ್ಯಾಡಿದ ಪೀಠಾಧಿಪತಿ ಸಾವರ್ತೇನ್ಮ ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಪಂತೇರು. ಗೆಜ್ಜಗಿರಿ ನಂದನ ಬಿತ್ಲಡ ಐತಾರ ನಡತ್ನ ಧಾರ್ಮಿಕ ಸಭೆಟ ಆಶೀರ್ವಚನ ಕೊರಿಯರು. ಪುತ್ತೂರು ತಾಲೂಕುದ ಗೆಜ್ಜಗಿರಿ ನಂದನ ಬಿತ್ಲದ ದೇಯಿ ಬೈದ್ಯತಿ ಕೋಟಿ ಚೆನ್ನಯ ಮೂಲಸ್ಥಾನದ ಸತ್ಯ ಧರ್ಮ ಚಾವಡಿಡು ಐತರ ಅಪ್ಪೆನ ಮಟ್ಟೆಲ್ದ ಪ್ರಸಾದ ಅಪ್ಪೆಲೆನ ಮಟ್ಟೆಲ ದಿಂಜೈನಲೆ ಕೊಡು ಧಾರ್ಮಿಕ ಸಭೆ ಅಟ್ಟಣೆಯಾದಿತ್ತಂಡು. ಧರ್ಮಸ್ಥಳ ಕನ್ಯಾಡಿ ಶ್ರೀರಾಮಕ್ಷೇತ್ರದ ಪೀಠಾಧಿಪತಿ ಸಾವರ್ತೇನ್ಮ ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊರ್ದು ಅಪ್ಪೆಲ್ಲೆಗ್ ಈ ಸಮಾಜ ಎಲ್ಲಲ್ದಕ್ಲಿನ ತಿದ್ದುನ ಶಕ್ತಿ ಉಂಡು ಅಪ್ಪೆಲ್ಲೆಡ್ದಿ ಯಜ್ಞ ಮಲ್ತು ತೋಜಾದ ಅಂದ್ ಪಂಡಿರು. ಸ್ವರಮಾಧುರ್ಯ ಸಂಗೀತ ಬಳಗದ ಸಾರಥ್ಯುಡು ಪ್ರಜ್ಞಾ ಬೊಕ್ಕ ಅಜಿತ್ ಕುಮಾರ್ ಗೋಳಿ ತೊಟ್ಟು ತಯಾರು ಮಲ್ತನ ಕಾವ್ಯಶ್ರೀ ಗಡಿಯಾರ ಬೊಕ್ಕ ಬಾಲಪ್ರತಿಭೆ ಸೋನಿಕ ಜನಾರ್ದನ ಪಂತನ ಗೆಜ್ಜೆಗಿರಿತ ಅಮರ ಬೊಳ್ಳಿಲು ತುಳು ವಿಡಿಯೋ ಆಲ್ಬಮ್ ಪದನು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಬಿಡುಗಡೆ ಮಲ್ತೇರು. ದುಂಬುದ ಶಾಸಕರ ಸಂಜೀವ ಮಠಂದೂರು, ಬಿರ್ವೇರೆ ಮಹಾಮಂಡಲದ ಗುರುಕಾರ್ಯರು ಡಾಕ್ಟರ್ ರಾಜಶೇಖರ ಕೋಟ್ಯನ್, ಗೆಜ್ಜೆಗಿರಿ ಕ್ಷೇತ್ರಾಡಳಿತ ಸಮಿತಿ ಗುರುಕಾರ್ಯರು ರವಿ ಪೂಜಾರಿ ಚಿಲಿಂಬಿ, ಕಾರ್ಯಂತಿರು ಡಾಕ್ಟರ್ ರಾಜರಾಮ ಕೆಬಿ, ಮರ್ಯಾದಿ ಗುರುಕಾರ್ಯರು ಪೀತಾಂಬರ ಹೆರಾಜೆ ಬೊಕ ಜಯಂತ ನಡುಬೈಲ್, ಮುಕ್ತೇಸರಿ ಶ್ರೀಧರ ಪೂಜಾರಿ ಗೆಜ್ಜೆಗಿರಿ, ಪಣವದ ಗುರುಕಾರ್ಯರು ಮೋಹನ್ ದಾಸ್ ಬಂಗೇರ ಪಾಲ್ದೆ ತುಂಡಿರು. ತಾಯಿ ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ, ಆ ಮಗುವನ್ನು ಸರಿಯಾದ ದಾರಿಯಲ್ಲಿ ಪಾಲನೆ ಮಾಡ್ತಾಳೆ, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಪರಿವರ್ತನೆ, ಲಯ ಅಂದರೆ ಪರಿವರ್ತನೆ, ಕೊಲ್ಲುವುದಲ್ಲ. ಆ ಮಗುವಿನಲ್ಲಿರುವಂಥ ತಪ್ಪನ್ನು, ಗಂಡನಲ್ಲಿರುವಂಥ ತಪ್ಪು ಮತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ತಪ್ಪನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡ್ತಾಳೆ ಒಂದು ತಾಯಿ. ತಾಯಂದ್ರನ್ನು ಜಾಗೃತಿ ಮಾಡಿ ನಾವು ಅದಕ್ಕಾಗಿ ಪೂರ್ವಕವಾಗಿ ತಾಯಂದ್ರಿಂದಲೇ ನಾವು ಯಜ್ಞ ಮಾಡಿಸ್ತಿದ್ದೇವೆ, ಗಾಯತ್ರಿ ಯಜ್ಞ. ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿ, ತಾಯಂದ್ರಿಗೆ ಶಕ್ತಿ ಕೊಡಿ, ತಾಯಂದ್ರನ್ನು ಮತ್ತೆ 4 ಗೋಡೆಯಲ್ಲಿ ಬಂಧಿಸ್ತಕ್ಕಂಥ ಕೆಲಸ ಮಾಡಬೇಡಿ, ಅವರಲ್ಲಿರುವಂಥ ಶಕ್ತಿಯನ್ನು ಜಾಗೃತಿ ಮಾಡಿ. ಶಕ್ತಿನಗರದ ಭಜನಾ ಮಂದಿರದ ಬ್ರಹ್ಮಕಲಾಶದ ಪೂರ್ತರು ಶಾಸಕರು ಮಲ್ತನ ಭಾಷಣ ಓದಂಟಿಗೆ ಕಾರಣ ಆದಿತ್ತಂಡು ಈ ಕೇಸ್ ಬಗ್ಗೆ ತನಿಖೆ ಮಲ್ತೊಂದು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪಂತೇರು. ಕುಡ್ಲ ಶಕ್ತಿನಗರದ ಭಜನಾ ಮಂದಿರ ಬ್ರಹ್ಮಕಲಶದ ಪೊರ್ತುಡು ಪೆಟ್ಟುಪಾಡೋನ್ನ ಕೇಸ್ ಬಗ್ಗೆ ತನಿಖೆ ನಡಪೊಂದುಂಡು ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪಂತೇರು. ಭಜನಾ ಮಂದಿರದ ಕಾರ್ಯಕ್ರಮಕ್ಕೂ ಕಾಂಗ್ರೆಸ್ ಬೊಕ್ಕ ಬಿಜೆಪಿ ನಾಯಕರು ಬೋಧಿಸಿದ್ದು ಈ ಪೊರ್ತುಡು ಶಾಸಕರು ಮಲ್ತನ ಭಾಷಣ ವಿಚಾರವಾದ ಓದು ವಾರಂಟ್ ಶುರುವಾತಂಡು. ಭಾಷಣದ ಬಗ್ಗೆ ಪ್ರಶ್ನೆ ಮಲ್ತನಕ್ಕೆ ಯಶವಂತ ಪನ್ಪನಾರಿಗೆ ಪೆಟ್ಟು ಪಾಡ್ದಿருந்து ದೂರು ಕೊಡ್ತೀರು. ಪಾಕ ಜನ ಬಿಜೆಪಿ ಕಾರ್ಯಕರ್ತರು ಪೆಟ್ಟು ಪಾಡ್ದಿருந்து ಯಶವಂತ ದೂರು ಕೊಡ್ತೀರು. ಈ ತಾಯಿ ಬೊಕ್ಕ ಅವೇ ಕಾರ್ಯಕ್ರಮಟಿತ್ತನ ಮಣಿ ಪನ್ಪನಾರ್ಲ ಕೇಸ್ ಪಾಡ್ದೇರು. ಈ ಬಗ್ಗೆ ರಡ್ಡು ಕಡಿತ ದೂರ್ಲೆನಿದ್ದು ಸರಿಯಾಯಿನ ವಿಚಾರಣೆ ನಡಪಾವುದಿಲ್ಲ ಅಂದು ಅನುಪಮ್ ಅಗರ್ವಾಲ್ ಪಂತೇರು. ನಿನ್ನೆ ಸಾಯಂಕಾಲ ಶಕ್ತಿನಗರಲ್ಲಿ ಕೃಷ್ಣ ಭಜನಾ ಮಂದಿರದಲ್ಲಿ ಒಂದು ಬ್ರಹ್ಮ ಕಲಶೋತ್ಸವ ನಡೀತಾ ಇತ್ತು. ಆ ಸಮಯದಲ್ಲಿ ಬಹಳಷ್ಟು ಜನ ಶ್ರದ್ಧಾಳುಗಳು ಅಲ್ಲಿ ಹಾಜರಿದ್ದರು. ಅದೇ ಸಮಯಕ್ಕೆ MLC ಶ್ರೀ ಐವನ್ ಡಿಸೂಜಾ ಅವರು ಅಲ್ಲಿ ಬರೋದಿದ್ದರು. ಆ್ಯಂಡ್ ಸೇಮ್ ಟೈಮ್ BJPನ MLA ಸೌತ್ ಶ್ರೀ ವೇದವ್ಯಾಸ ಕಾಮತ್ ಕೂಡ ಅಲ್ಲಿ ಬರ್ತಾಯಿದ್ರು. ಆ ಸಮಯದಲ್ಲಿ ಆ್ಯಸ್ ಪರ್ ದ ಕಂಪ್ಲೇನೆಂಟ್ BJP MLA ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ ಸ್ಟೇಟ್ಮೆಂಟಿಂದ ಕಾಂಗ್ರೆಸ್ ಕಾರ್ಯಕರ್ತಗಳಿಗೆ ತುಂಬ ಹರ್ಟ್ ಆಯಿತು. ಆ ಸಮಯದಲ್ಲಿ
ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಮಧ್ಯದಲ್ಲಿ ಸ್ವಲ್ಪ ಘರ್ಷಣೆ ಆಯಿತು ಮತ್ತು ಮಾತದು ಚುಕ್ಕುಮುಕ್ಕು ಮತ್ತು ಆ್ಯಸ್ ಪರ್ ಕಂಪ್ಲೇಂಟ್ ಅವ್ರ ಮೇಲೆ ಒಂದು 6-7 ಜನ ಸೇರಿ ಒಂದು ಅಸಾಲ್ಟ್ ಮಾಡಿದ್ದಾರೆ. ಅವ್ರಿಗೆ ಬಾಡಿ ಮೇಲೆ ಒಂದು ಹಲ್ಲೆ ಮಾಡಿದ್ದಾರೆ. ನಂತರ ಈ ಕಂಪ್ಲೇನೆಂಟ್ ಯಶವಂತ್ ಇವರು ವೆನ್ಲಾಕ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ನಂತರ ನಮಗೆ ರಾತ್ರಿ ಹಾಸ್ಪಿಟಲ್ ಇಂಟಿಮೇಷನ್ ಬಂತು. ನಾವು ಅವ್ರದ್ದು ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಸ್ಟೇಟ್ಮೆಂಟ್ ಆಧಾರ ಮೇಲೆ ಪ್ರಕಾರ MLA ವೇದವ್ಯಾಸ್ ಕಮಲದ ಪ್ರಚೋದನೆಯಿಂದ BJP ಕಾರ್ಯಕರ್ತವರ ಮೇಲೆ ಸುಮಾರು 6-7 ಜನ ಹಲ್ಲೆ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಒಂದು ಸೌತ್ ಸ್ಟೇಷನ್ ಕನಕನಡಿ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ನಂತರ ಒಬ್ಬ ಮಣಿ ಅಂತ ಮನುಷ್ಯ ಅಲ್ಲಿ ನಮ್ಮ ಹತ್ರ ಹಾಜರಾಗಿ ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಣಿ ನಮ್ಮ BJP ಕಾರ್ಯಕರ್ತ. ಅವರು ಹೇಳ್ತಾರೆ ದಟ್ ಆ ಘರ್ಷಣೆ ಸಮಯದಲ್ಲಿ ಅವರು ಕೂಡ ಹಾಜರಿದ್ದರು ಮತ್ತು ಕೆಲವು 6-7 ಮಂದಿ ಅವ್ರಿಗೆ ನಿಲ್ಲಿಸಿ ಅವ್ರಿಗೆ ಅವರು ಮಧ್ಯಸ್ಥ ಮಾಡಲಿಕ್ಕೆ ಹೋಗುವಾಗ ಅವರಿಗೆ ಜಾತಿ ನಿಂದನೆ ಮಾಡಿದ್ದಾರೆ ಮತ್ತು ತುಂಬ ಕೀರು ವರ್ಡ್ಸ್ ಬಳಕೆ ಮಾಡಿ ಅವ್ರಿಗೆ ಹೆದರಿಸಿದ್ದಾರೆ ದಟ್ ನೀವು ಮಧ್ಯದಲ್ಲಿ ಬಂದರೆ ನಿಮಗೆ ಬಿಡೋದಿಲ್ಲ ಅಂತ. ಸೊ ಆವಾಗ ಅವ್ರ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಕೆಲವು 11 ಮಂದಿ ಮೇಲೆ SC/ST ಅಟ್ರೋಸಿಟಿ ಕಾಯ್ದೆ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಪುತ್ತೂರದ ಕೋಡಿಚೆನ್ನೆಯ ಜೋಡುಕರೆ ಕಂಬಳದ ಇತಿಹಾಸಡೆ ಸುರೂತ ಸರ್ತಿಗೆ ರಾಜ್ಯ ಮಟ್ಟದ ಕೆಸರು ಕಂಡ ಬಲಿಪನ ಪಂತ ನಡಪಾದೀರು. ಸುಶಾಂತ್ ಪನ್ಪನಾರು ಸುರೂತ ಸ್ಥಾನ, ಸೃಜನ್ ಥೋಮಸ್ ರಡ್ಡನೇ ಸ್ಥಾನ, ವಿಖ್ಯಾತ್ ಪನ್ಪನಾರು 3ನೇ ಸ್ಥಾನ ಗೆದ್ದಿರು. ರಾಜ್ಯ ಮಟ್ಟದ ಕೆಸರು ಕಂಡ ಬಲಿಪುದ ಪಂತ ಕಂಬಳದ ಇತಿಹಾಸಡೆ ಸುರೂತ ಸರ್ತಿ ಪುತ್ತೂರದ ಕೋಟಿ ಚಿಹ್ನೆಯ ಕಂಬಳ ನಡೆತದೆ. ರಾಜ್ಯದ ಬೇತೆ ಭಾಗೋಡ್ದು 150 ಹೆಚ್ಚು ಜನ ಬಲಿಪುದ ಬಿರ್ಸಿರು ಈ ಕೆಸರು ಕಂಡುಡು ಪಂತೊಗುಂತುದಿತ್ತೇರು. ಕೋಟಿ ಚಿಹ್ನೆಯ ರಡ್ಡು ಕರೆಟ್ಟಲ 5 ಜನತಂಚ ಒಟ್ಟು 10 ಜನ ಬಲಿಪುದಕ್ಲೇನು ಬಲಿಪಾದು ಒಟ್ಟು 10 ಸುತ್ತಲೆಡು 20 ರಭಸದ ಬಲಿಪುದಕ್ಲೇನು ಅಜತಿದಿತ್ತೇರು. ಕಂಬಳದ ಇರುಕುಲು ಬಲಿಪುನ ನಡುಟು ಈ ರಾಜ್ಯ ಮಟ್ಟದ ಕೆಸರು ಕಂಡ ಬಲಿಪುದ ಪಂತ ದೀವೊಂದು ಪುತ್ತೂರು ಕಂಬಳ ಗುಮ್ಮನ ಒಯ್ತದೆ. ಈ ದುಂಬು ಬಜಗೋಳಿಡು ಜಿಲ್ಲಾ ಮಟ್ಟದ ಕೆಸರು ಕಂಡ ಬಲಿಪು ಬೊಕ್ಕ ಮಂಡ್ಯಡು ರಾಜ್ಯ ಮಟ್ಟದ ಕೆಸರು ಕಂಡ ಬಲಿಪು ನಡೆತದಿತ್ತಂಡು. ಆಡ ಕಂಬಳದ ಕಂಡೋಡು ನಡತ್ನ ರಾಜ್ಯ ಮಟ್ಟದ ಸುರೂತ ಕೆಸರು ಕಂಡ ಬಲಿಪು ಒಂದು ಆದಿತ್ತದು ಪುತ್ತೂರು ಕಂಬಳ ಇತಿಹಾಸ ಸೃಷ್ಟಿ ಮಾಡ್ತದಂಡು. ಪಂತೋಡು ಅಜತ್ನ ಎಣ್ಮ ಜನತ ನಡುಟು ಅಕೇರಿದ ಪಂತ ನಡತಂಡು. ಸುಶಾಂತ್ ಪನ್ಪನಾರು ಸುರೂತ ಸ್ಥಾನ, ಸೃಜನ್ ಥೋಮಸ್ ಪನ್ಪನಾರು ರಡ್ಡನೇ ಸ್ಥಾನ, ವಿಖ್ಯಾತ್ ಪನ್ಪನಾರು 3ನೇ ಸ್ಥಾನ ಗೆದ್ದಿದ್ದೀರು. ಕೊನೆಯ 100 ಜನಟ್ಟು 20 ಜನ ಮಾತ್ರ ಆಯ್ಕೆ 80 ಜನ ಮಧ್ಯಾಹ್ನ ಉಣಸ್ ಮಲ್ತು ಪಕ್ಕ ಪಿರ ಇಲ್ಲಗೆ ಬೋರ ಸ್ಪೆಷಲ್ ಉಣಸ್ ಉಂಡು. ಸರಿ, ಹಲೋ ಸರ್ ರೆಡಿ ಆಣತ್ತೆ ನಿಖಿಲ ಆಫೀಸಿಗೆ ಬರ್ತಾನೆ. ನನ್ನ ಮೊಗಲಿಗೆ ಏನಿಲ್ಲ ಬಯ್ಯಾರು ಕೂಡ ಓಟ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡತ್ನ ಬೆದ್ರ ಮಾರ್ಪಾಡಿ ಕಲ್ಲಬೊಟ್ಟುದ ನಡ್ಯೋಡಿ ದೇವಸ್ಥಾನಡು ಮಾರ್ಚ್ 1 ನೇಮ ಶುರು ಆದಿತ್ತದು. ಸುರುತ ದಿನ ರಾತ್ರಿ ಕೊಡಮಣಿತಾಯ ಬೊಕ್ಕ ಕುಕ್ಕಿನಂತಾಯ ದೈವದ ನೇಮ ನಡತ್ತಂಡು. ಮುಲ್ಕಿ ಬೆದ್ರ ತಾಲೂಕುದ ಶ್ರೀ ನಾಗಬ್ರಹ್ಮ ಕೊಡಮಣಿತಾಯ ಕುಕ್ಕಿನಂತಾಯ ಬ್ರಹ್ಮಬೈದರ್ಕಳ ಮಾಯಂದಲೆ ಕ್ಷೇತ್ರ ನಡ್ಯೋಡಿ ದೇವಸ್ಥಾನ ಮಾರ್ಪಾಡಿ ಕಲ್ಲಬೊಟ್ಟು ಮುಲ್ಪ ಮಾಯಂದಲೆ ದೇವಿನ ಮೂರ್ತಿ ಪಿರ ಪ್ರತಿಷ್ಠೆ ಎದುರ್ದ ಹೊಸ ಮಂಟಪ ರಾಜಗೋಪುರ ಲೋಕಾರ್ಪಣೆ ಬ್ರಹ್ಮಕಲಶ ಬೊಕ್ಕ ನೇಮ ಫೆಬ್ರವರಿ 25 ಶುರು ಮಾರ್ಚ್ 3 ಮುಟ್ಟ ನಡತ್ತಂಡು. ಫೆಬ್ರವರಿ 28 ಕೊಡಿಯೇರ್ದು ಜಾತ್ರೆ ಶುರುವಾದ ಮಾರ್ಚ್ 1 ಶನಿವಾರ ರಾತ್ರಿ ಬಲಿ ಉಚ್ಚಯ ಕೊಡಮಣಿತಾಯ ಬೊಕ್ಕ ಕುಕ್ಕಿನಂತಾಯ ದೈವಲಿನ ನೇಮ ನಡತ್ತಂಡು. ಮಾರ್ಪಾಡಿ ಕಲ್ಲಬೊಟ್ಟು ಗ್ರಾಮದಕ್ಲು ಪರ ಊರ ಭಕ್ತರಿ ಪೊರ್ತುಡಿತ್ತಿದ್ದು ದೈವಲಿನ ನೇಮತುದು ಬೂಲ್ಯದ ತೊಂಡಿರು. ನಡ್ಯೋಡಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಎಂ ವಸಂತ ಶೆಟ್ಟಿ, ಸೇವಾ ಸಮಿತಿ ಗುರುಕಾರ್ಯರು ಕೆ ಪ್ರದೀಪ್ ರೈ, ಕಾರ್ಯಂತಿರು ಯತೀಶ್ ಕೋಟ್ಯನ್, ಪಣವದ ಗುರುಕಾರ್ಯರು ಸುರೇಂದ್ರ ಶೆಟ್ಟಿ, ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ದಿಲೀಪ್ ಕುಮಾರ್ ಶೆಟ್ಟಿ, ಕಾರ್ಯಂತಿರು ಪ್ರಸನ್ನ ಹೆಗ್ಡೆ, ಪಣವದ ಗುರುಕಾರ್ಯರು ಸತೀಶ್ ಹೆಗ್ಡೆ ಬೊಕ್ಕ ಮಾತಾ ಸಮಿತಿನ ಪದಾಧಿಕಾರಿಗಳು ಸದಸ್ಯರು ಪೊರ್ತುಡಿತ್ತೇರು.
ಕುಡ್ಲದ ಸೂಟರ್ಪೇಟೆ ಕೋರ್ದಬ್ಬು ದೈವಸ್ಥಾನಡು ಭಗವಾನ್ ಬಬ್ಬುಸ್ವಾಮಿ ಬೊಕ್ಕ ಪರಿವಾರ ದೈವರ್ಲಿನ ವರ್ಷಾದಿ ನೇಮ ಮಾರ್ಚ್ 1ಕ್ಕೆ ಶುರುವಾದ 4 ಅಂಗಾರೆ ಅಕ್ಕಿರಿಯಾವಂದು ಶನಿವಾರ ರಾತ್ರಿ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾನಿಗ ನೇಮ ನಡತಂಡು. ಭಗವಾನ್ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾನಿಗ ತನ್ಕುಳಿನ ಬದುಕದ ಅಕೇರಿದ ಕಾಲುಗಾನಗ ಕಾಯಬುಡ್ದು ಮಾಯಗು ಸೇರ್ದು ಕಾರ್ಣಿಕದ ದೈವಲಾದು ತುಳುನಾಡ್ಡೋರ್ಮಿಡು ನೇಮ ನೀರಿ ಪಡೆಯೊಂದುಲೇರು. ದೈವರಾಜೇಂದ್ರ ಪನ್ಪವನ್ನ ಬಬ್ಬುಸ್ವಾಮಿನು ಕೋರ್ದಬ್ಬು ಕೋಟಿದ ಬಬ್ಬು ಕೋಡಿದ ಬಬ್ಬು ಕೋಡ್ದಬ್ಬು ಇಂಚ ಬೇತೆ ಬೇತೆ ಪುದರ್ಲೇಡು ಆರಾಧನೆ ಮಲ್ತೊಂದು ಬೈದೇರು. ಕುತಂತ್ರುಡು ಬಬ್ಬುಸ್ವಾಮಿನು ಗುವ್ವೆಲಿಗು ಜಪುಡಾದು ಕಲ್ಲ ಮುಚ್ಚಿಗಿಡು ಮುಗಿಪೆರೆತು ನಗ ಅಲ್ಪಡ್ದು ಬಚಾವ್ ಮಲ್ತನ ತನ್ನಿಮಾನಿಗನು ಮೆಗ್ದೀಂದು ಬಾಮಿದು ಒಟ್ಟುಗು ನೇಮ ಪಡೆಯೊಂದು ಬೈದೇರು. ಕುಡ್ಲದ ಸೂಟರ್ಪೇಟೆ ಕೋರ್ದಬ್ಬು ದೈವಸ್ಥಾನಡು ಮಾರ್ಚ್ 1ಕ್ಕೆ ಶುರುವಾಯಿನ ವರ್ಷಾದಿ ನೇಮ 4 ಅಂಗಾರೆ ರಾತ್ರಿ ಅಕೇರಿಯಾವೊಂದುಂಡು. ಸುರುತ ದಿನ ರಾತ್ರಿ ಭಗವಾನ್ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾನಿಗ ನೇಮ ನಡತಂಡು. ಊರ ಪರ ಊರ ದೈವ ಭಕ್ತರು ದೈವಲಿನ ಇಂಬುನಟ್ಟೊಂದು ನೇಮ ತೂದು ಕರೆಗಂದ ಬೂಲ್ಯ ಅದೆತೊಂಡಿರು. ಸೂಟರ್ಪೇಟೆ ಕೋರ್ದಬ್ಬು ದೈವಸ್ಥಾನದ ಗುರ್ಕಾರ್ಯರು ಎಸ್ ರಾಘವೇಂದ್ರ, ಪ್ರಧಾನ ಕಾರ್ಯಂತರ ಜಗದೀಶ್ ಚಂದ್ರ ಅಂಚನ್ ಸೂಟರ್ಪೇಟೆ, ಪಣವದ ಗುರ್ಕಾರ್ಯರು ಎಸ್ ನವೀನ್, ತಂಬಿಲ ಕರಿಪುನ ಜಯ, ದರ್ಶನ ಪೂಜಾರಿ ಎಸ್ ಗಣೇಶ್, ಮರ್ಯಾದೆ ಸಲಹೆಗಾರರು ಕೆ ಪಾಂಡುರಂಗ, ಎಸ್ ಬಾಬು ಬೊಕ್ಕ ಗ್ರಾಮ ಸದಸ್ಯರು ಈ ಪೊರ್ತುಡಿತೀರು. ದೇವಸ್ಥಾನ ಸಮಾಜದ ಬಲ ಇಜ್ಜಂದಿನಕ್ಲೆಗೆ ಆಶ್ರಯ ತಾಣ ಆವಡುಂದು ಸೋಲೂರು ಆರ್ಯ ಈಡಿಗ ಮಹಾಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಬಂತೇರು. ಕಾಪು ಪೊಸ ಮಾರಿಗುಡಿ ದೇವಸ್ಥಾನಡು ಸೋಮವಾರ 7ನೇ ಧಾರ್ಮಿಕ ಸಭೆಟಾರ್ ಆಶೀರ್ವಚನ ಕೊರಿಯರು. ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನಡು ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ನಿಚ್ಚಳ ಧಾರ್ಮಿಕ ಸಭೆ ನಡೆತೊಂದಿದ್ದು ಸೋಮವಾರ 7ನೇ ದಿನದ ಸಭೆ ನಡೆತಂಡು ಅಭಿವೃದ್ಧಿ ಸಮಿತಿ ಕಾರ್ಯಗುರ್ಕಾರ್ಯರು ಶಾಸಕರಾಯನ ಗುರ್ಮೆ ಸುರೇಶ್ ಶೆಟ್ಟಿ ಸುರೂತ ಪಾತೆರ ಪಂಡಿರು. ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಕೆ ಪ್ರಕಾಶ್ ಶೆಟ್ಟಿ ಗುರ್ಕಾರ್ಮಿಡು ಸೋಲೂರು ಈಡಿಗ ಮಹಾಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತದ್ದು ಆಶೀರ್ವಚನ ಕೊರಿಯರು. ಊರ್ದ ಶಾಶ್ವತ ಬುಳಿಚಿಲಿಗೆ ಅವಲೊಂಜಿ ಕ್ಷೇತ್ರ ಉಪ್ಪೋಡು ಅವು ಸಮಾಜಡು ಬಲ ಇಜ್ಜಂದಿನಕ್ಲಿಗೆ ಆಶ್ರಯ ತಾಣ ಆವಡು ಶ್ರೀಮಂತಿರ್ನ ಸಂಪತ್ತು ಮುಲ್ಪ ಎಡ್ಡೆ ರೀತಿಲಿ ಉಪಯೋಗ ಆವಡು ಎಂದು ಪಂಡಿರು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯಂತಿರು BL ಸಂತೋಷ್ ಪಾತಿರ್ದು ದೇಶಭಕ್ತ ಧರ್ಮಗಾದ ಸಮರ್ಪಣೆ ಸಮಾಜಗಾದ ತ್ಯಾಗ ಸಾಯ ಸಾಕಾರ ಮನಸ್ಸು ಭಾರತದ ಮೂಲ ಗುಣ ಆದುಂಡುದ್ದು ಪಂಡಿರು. ಡಾಕ್ಟರ್ ಕೊರಂಗ್ರಪಾಡಿ ಪ್ರಕಾಶ್ ಶೆಟ್ಟಿ ಗುರ್ಕಾರ್ಮೆದ ಪಾತೆರ ಪಂಡದು ಕ್ಷೇತ್ರಡು ಏರ್ಲ ಎಣ್ಣಂದಿನಂಚಿನ ಅಭಿವೃದ್ಧಿ ಆತಂಡು ಬತ್ತನಕ್ಲಿಗೆ ಒವ್ವೇ ಸಮಸ್ಯೆ ಆವಂದನಂಚ ತೂವೊಂದುಂಡು ಒಂದಿತ ಪಿರವು ಪಾಕಜನತ ಸಂಘಟನೆದ ಪ್ರಯತ್ನ ಉಂಡು ಎಂದು ಪಂಡೇರು. ವಿಧಾನ ಪರಿಷತ್ ಸದಸ್ಯರು ಧನಂಜಯ ಸರ್ಜಿ, ಸಂಸದರು ನಟಿ ಕಂಗನಾ ರಣಾವತ್, ಸುಳ್ಳಿದ ಶಾಸಕರು ಭಾಗೀರಥಿ ಮುರುಳ್ಯ, ದುಂಬುದ ಮಂತ್ರಿಯರು ರಮಾನಾಥ್ ರೈ ಬೊಕ್ಕ ಪ್ರಮೋದ್ ಮಧ್ವರಾಜ್, ಕಾಪು ನಗರ ಪ್ರಾಧಿಕಾರದ ಗುರ್ಕಾರ್ಯರು ವಿಕ್ರಮ್ ಕಾಪು, ಬೊಂಬೈ ಹೈಕೋರ್ಟ್ ವಕೀಲರು ಮಹೇಶ್ ಕೋಟ್ಯನ್, ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ವಾಸುದೇವ ಶೆಟ್ಟಿ,
ಉಡುಪಿ ಹೋಟೆಲ್ ಕಾರ್ತಿಕ್ ಎಸ್ಟೇಟ್ ಯಜಮಾನಿರು ಹರಿಯಪ್ಪ ಕೋಟ್ಯನ್ ಪಾಲ್ದೆತೊಂಡಿರು. ವಿದ್ವಾನ್ ದಾಮೋದರ ಶರ್ಮಾ ಬಾರ್ ಕುರ್ಬಕ ಅಶೋಕ್ ಪಕ್ಕಳ ಕಾರ್ಯಕ್ರಮ ಸುಧಾರ್ಥ ಕುರಿಯರಿ. ಒಂದು ಕ್ಷೇತ್ರ ಇನ್ನೊಂದು ಕ್ಷೇತ್ರವನ್ನು ಸಂರಕ್ಷಿಸುತ್ತದೆ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ. ಒಂದು ಕ್ಷೀಯತೆ ಇತಿ ಕ್ಷೇತ್ರ, ಇನ್ನು ಕ್ಷತಾತ್ರಾಯತೆ ಇತಿ ಕ್ಷೇತ್ರ ಅಂತ. ಈ ನಾಶ ಆಗುವಂಥ ನಮ್ಮ ಶರೀರವನ್ನು ಸಂಸ್ಕೃತದಲ್ಲಿ ಕ್ಷೇತ್ರ ಅಂತ ಹೇಳೋದು. ಇನ್ನೊಂದು ಅದನ್ನು ನಮ್ಮೆಲ್ಲರನ್ನು, ಈ ನಾಶವಾಗುವ ಶರೀರ ನಮ್ಮನ್ನೆಲ್ಲ ಉದ್ಧರಿಸುವಂಥದ್ದು ಅದು ಸಹ ಕ್ಷತಾತ್ರಾಯತೆ ಇತಿ ಕ್ಷೇತ್ರ ಅಂತ. ಹಾಗೆ ನಮ್ಮನ್ನೆಲ್ಲ ಉದ್ಧರಿಸಲಿಕ್ಕಾಗಿ, ನಮ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯುವುದಕ್ಕಾಗಲಿ, ನಮಗೆ ಆಧ್ಯಾತ್ಮಿಕದ ಸ್ವರ್ಗದ ಅನುಭವವನ್ನು ಹುಟ್ಟಿಸಲಿಕ್ಕಾಗಿ ಕ್ಷೇತ್ರ ನಿರ್ಮಾಣ ಆಗಿದೆ. ಅದು ಒಬ್ಬರ ಸಂಕಲ್ಪ ಅಲ್ಲ, ಒಬ್ಬರಿಂದ ಆಗುವಂಥದ್ದು ಅಲ್ಲ. ನಮ್ಮ ದೇಶದಲ್ಲಿ ಕರಾವಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪರಂಪರೆ ಇದೆ. ಭಕ್ತಿಯ, ಜ್ಞಾನದ, ಉದ್ಯಮಶೀಲತೆಯ, ಸಾಮಾಜಿಕ ಕಾರ್ಯದ, ಸಂಘಟನೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿ ಕರಾವಳಿದು. ಭಾರತ ಅಂತ ಹೇಳುವಂಥ ಹೆಸರು ಬಂದಾಗ ಜಗತ್ತಿನ ಜನರಿಗೆ ಏನು ನೆನಪಾಗುತ್ತೆ ಅಂತ ಕೇಳಿದ್ರೆ, ಈ ದೇಶದಲ್ಲಿ ಸಮರ್ಪಣೆ ಮತ್ತು ತ್ಯಾಗ ಅಂತಕ್ಕಂಥ ಎರಡು ಅತಿ ದೊಡ್ಡದಾಗಿರ್ತಕ್ಕಂಥ ಮೌಲ್ಯಗಳು. ಧರ್ಮಕ್ಕೋಸ್ಕರ ಸಮರ್ಪಣೆ ಈ ದೇಶದಲ್ಲಿ ನಡೀತು, ದೇಶಕ್ಕೋಸ್ಕರ ಸಮರ್ಪಣೆ ಈ ದೇಶದಲ್ಲಿ ನಡೀತು, ಸಮಾಜಕ್ಕೋಸ್ಕರ ತ್ಯಾಗ ಈ ದೇಶದಲ್ಲಿ ನಡೀತು. ದೇವಸ್ಥಾನಕ್ಕೆ ಅರ್ಚಕರು ಬೇಕು, ದೇವಸ್ಥಾನಕ್ಕೆ ಭಕ್ತರು ಬೇಕು, ದೇವಸ್ಥಾನಕ್ಕೆ ದಾನಿಗಳು ಕೂಡ ಬೇಕು. ಅರ್ಚಕರಿಲ್ದೇನೂ ದೇವಸ್ಥಾನ ಆಗಲ್ಲ, ಭಕ್ತರಿಲ್ದಿದ್ರೆ ದೇವಸ್ಥಾನ ಆಗೋದಿಲ್ಲ, ದಾನಿಗಳಿಲ್ದಿದ್ರೆ ದೇವಸ್ಥಾನ ಆಗೋದಿಲ್ಲ. ಈ ಮೂವರು ಒಟ್ಟಿಗೆ ಸೇರಿದಾಗ ಈ ಥರದ ಸುಂದರವಾಗಿರ್ತಕ್ಕಂಥ ಆಲಯಗಳು ನಿರ್ಮಾಣ ಆಗುತ್ತೆ. ಇಲ್ಲಿ ನಮ್ಮ ಮಾರಿಯಮ್ಮನ ಈ ದೇವಸ್ಥಾನ ಇವತ್ತು ಇಷ್ಟೊಂದು ಅದ್ಭುತವಾದ ಈ ಮಂಗಳೂರು ಉಡುಪಿ ಹೆದ್ದಾರಿನಲ್ಲಿ ಇವತ್ತು ಈ ರಾಜಗೋಪುರದ ಜೊತೆ ಈ ಒಂದು ದೇವಸ್ಥಾನ ಇವತ್ತು ಇಷ್ಟು ಸುಂದರವಾಗಿ ನಿರ್ಮಾಣವಾಗಿದೆ ಅಂತ ಹೇಳಿದರೆ, ಇದರಲ್ಲಿ ಬಹಳಷ್ಟು ಜನರು ಇದರ ಬೆನ್ನೆಲುಬಾಗಿ ನಿಂತಿದ್ದಾರೆ, ಬಹಳಷ್ಟು ಜನ ನಿಂತಿದ್ದಾರೆ. ನನ್ನ ಪಾಲಿಗೆ ಇದೊಂದು ದೊಡ್ಡ ಭಾಗ್ಯ. ಬಹುಶಃ ನನ್ನ ಇಡೀ ಇತಿಹಾಸದಲ್ಲಿ, ನನ್ನ ಜೀವನದಲ್ಲಿ ಒಂದು ಮರೆಯಲಾಗದಂಥ ಒಂದು ಘಟನೆ ಇದು. ಈ 9 ದಿನದ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ನನ್ನನ್ನು ನೀವು ಮುಂದೆ ಇಟ್ಕೊಂಡು ಇಷ್ಟು ದೊಡ್ಡದ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ. ನನಗೆ ಬಹಳ ಸಂತೋಷವನ್ನು ತಂದಿದೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.